ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾರ್ಡ್ ಟವರ್ಸ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಟವರ್ಸ್ ಅವರೇ, ನಮಸ್ಕಾರ. ನಮಸ್ತೆ. ಈಗ ಏನು ದೇವಸ್ಥಾನ ಚರ್ಚಿಗೆ ಎಲ್ಲ ಹೋಗ್ಬೇಕಿದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕು, ಲೆಕ್ಕದ ಜನ ಸೇರಬೇಕು, ಮದುವೆ ಕಾರ್ಯಕ್ರಮದಲ್ಲಿ 100 ಜನ ಸೇರಬೇಕು, ಅಂತ್ಯಕ್ರಿಯೆ ಮಾಡೋದಿದ್ರೆ 20 ಜನ ಸೇರಬೇಕು, ಶಾಲೆ ಸ್ಕೂಲು ಓಪನ್ ಮಾಡಬೇಕಾ ಬೇಡವಾ ಅಂತ 2 ತಿಂಗಳಿಂದ ಚರ್ಚೆ ನಡೀತಾ ಉಂಟು. ಈಗೇನೋ ಕೊನೆಗೆ ಘೋಷಣೆ ಮಾಡಿದ್ದಾರೆ, ಮಾಡ್ತೇವೆ, ಅದು ಬೆಳಿಗ್ಗೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ 50% ಬೆಳಿಗ್ಗೆ ಒಂದು ಶಿಫ್ಟ್ ಸಂಜೆ ಒಂದು ಶಿಫ್ಟ್ ಅಂತ. ಆದರೆ ರಾಜಕೀಯ ಸಮಾವೇಶಗಳಿಗೆ ಬಿಜೆಪಿ ನಡೆಸ್ತಾ ಇರುವಂತಹ ಜನಾಶೀರ್ವಾದ ಯಾತ್ರೆ ಇರಬಹುದು ಅಥವಾ ಕಾಂಗ್ರೆಸ್ನ ಏನು ರಾಜಕೀಯ ಸಮಾವೇಶ ಇರಬಹುದು, ಸಾವಿರಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಎಲ್ಲ ಟಿವಿಗಳಲ್ಲಿ ಬಂದಿದೆ, ಮಾಧ್ಯಮಗಳಲ್ಲಿ ಫೋಟೋ ಕೂಡ ಬಂದಿದೆ, ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಫೋಟೋಗಳು ಬರ್ತಾ ಉಂಟು, ದೃಶ್ಯಗಳು ವಿಡಿಯೋಗಳು ಬರ್ತಾ ಉಂಟು. ನಮ್ಮ ಮಾರ್ಗಸೂಚಿಗಳು, ಕೋವಿಡ್ ಮಾರ್ಗಸೂಚಿ ಅಂದ್ರೆ ಏನಿದು? ಎಸ್ ನೋಡಿ, ನಿನ್ನೆ ನಾನು ಎಲ್ಲಿದ್ದು ನೋಡಿದೆ, ಈ ಗನ್ ಫೈರ್ ಎಲ್ಲ ಮಾಡಿದ್ದು ಸ್ವಾಗತ ಮಾಡುವಾಗೋಸ್ಕರ ಎಲ್ಲಿಯಪ್ಪದು ಸ್ಥಳ ಮರ್ತೋಯ್ತು. ಹೌದು 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 ಹೌದು, ನಿನ್ನೆ ಎಸ್, ಬಂದೂಕು ಹಿಡ್ಕೊಂಡು ಸ್ವಾಗತ, ಅಲ್ಲಿ ಸಾಧಾರಣ ನನ್ನ ಅಂದಾಜಲ್ಲಿ 5,000 ಜನ ಸೇರಿದ್ದಾರೆ. ಹೌದು, ನಾನು ಆಗ ಹೇಳಿದೆ, ಶನಿವಾರ ಆದಿತ್ಯವಾರ ವೀಕೆಂಡ್ ಲಾಕ್ಡೌನ್ ಮಾಡಿ ಕ್ರಿಶ್ಚಿಯನರು ಅಂದ್ರೆ, ನಾನೀಗ ಯಾವುದೊಂದು ಮತದ ಪರ ಇದು ಧರ್ಮದ ಪರವಾಗಿ ಮಾತಾಡುವುದಲ್ಲ, ಈ ಕಳೆದ 1.5 ವರ್ಷದಿಂದ ನಮ್ಮ ಧಾರ್ಮಿಕ ನಿಯಮ ಇದಗಳನ್ನು ನಮ್ಗೆ ಪಾಲನೆ ಮಾಡಿದಾಗೆ ಮಾಡಿ ಹಾಕಿದ್ದಾರೆ. ನಾನು ಅದಕ್ಕೆ ಒಬ್ಬರ ಹತ್ರ ಹೇಳಿದೆ, ಯಾರಾದ್ರೂ ಈ ವಿಡಿಯೋವನ್ನು ಸುಪ್ರೀಂ ಕೋರ್ಟಿಗೆ ತೋರಿಸಿ ಬರೀ ಶನಿವಾರ ಆದಿತ್ಯವಾರ ಮಾತ್ರ ನಮ್ಗೆ ಸಮಸ್ಯೆ ಆಗುವಾಗ ಯಾಕೆ ಪೂಜೆ ಗೀಜೆ ಎಲ್ಲ ಮಾಡಬಾರ್ದು, ಇಲ್ಲಿ 5,000-6,000 8,000 ಜನ ಸೇರ್ಬಹುದಾ, ಇದೊಂದು ಉತ್ತಮ ವಿಡಿಯೋ, 100% ಜಡ್ಜ್ ಕನ್ವಿನ್ಸ್ ಆಗಿ ಈ ವೀಕೆಂಡ್ ಕರ್ಫ್ಯೂ ಅನ್ನು ಅಲ್ಲಿಗೆ ಕ್ಯಾನ್ಸಲ್ ಮಾಡಿಟ್ಟಿದ್ದಾರೆ ಅಂತ ಹೇಳಿದೆ. ಆದ್ರೆ ಈಗ ತಾವು ಟಿವಿ ಕಾರ್ಯಕ್ರಮ ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಸರಿ ತಾರನಾಥ್ ಅವರೇ, ಇಲ್ಲಿ ಕೋರ್ಟ್ ಕಚೇರಿಗೆ ಹೋಗಿ ಇವರಿಗೆ ಜಡ್ಜಿನವರ ಮುಂದೆ ಈ ದಾಖಲೆಗಳನ್ನು ತೋರಿಸಿ ನಮ್ಮ ಈ ವಾದಕ್ಕೆ ಒಂದು ಪರಿಹಾರ ನಾವು ಕಂಡು ಹುಡುಕ್ಬೇಕಾಗ್ತದೆ ಎಂಬುದು ನಂದೊಂದು ಅನಿಸಿಕೆ. ಈಗ ಎಸ್ 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 ನಡುವೆ ನೀವು ಏನು ಉಲ್ಲೇಖ ಮಾಡಿದಂತ ಗಾಳಿಯಲ್ಲಿ ಗುಂಡು ಹಾರಿಸಿ ಸಮಾವೇಶದಲ್ಲಿ ಸ್ವಾಗತ ಯಾದಗಿರಿಯಲ್ಲಿ ನಡೆದಿರುವಂತದ್ದು, ಎಸ್ ನೋಡಿ, ಯಾದಗಿರಿ ಹಾಕಿದ್ದೇನೆ ಫೇಸ್ಬುಕ್ಗೆ. ಒಂದು ನಿಮಿಷ ಟವರ್ಸ್ ಅವರೇ, ಯಾದಗಿರಿಯ ಯರಗೋಳ ಗ್ರಾಮದಲ್ಲಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರನ್ನು ಬಾರಿ ವಿಶಿಷ್ಟ ಶೈಲಿಯಲ್ಲಿ ಸನ್ಮಾನ ಮಾಡಲಿಕ್ಕೆ ಹೋದ ನಿಜ ಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಬಾಬುರಾವ್ ಚಿಂಚನಸೂರು ಅವರು ನಾಡಾ ಬಂದೂಕು ಹಿಡಿದುಕೊಂಡು ಕೈಯ ಗಾಳಿಯಲ್ಲಿ ಗುಂಡು ಹಾರಿಸಿ ಸ್ವಾಗತ ಮಾಡಿಕೊಳ್ತಾರೆ. ನೀವು ಹೇಳಿದಾಗೆ ಸಾವಿರಾರು ಜನ ಸೇರಿದ್ದ ಸಭೆ, ಮಿನಿಮಮ್ 5,000, ಅಲ್ಲಿ 5 ಗನ್ ಇತ್ತು ಟೋಟಲ್. ಈಗ ಕಾರಣಾಂತರ ನಾನು ಒಂದು ಹೇಳುವುದು, ಇವರು ಕಾನೂನು ಮಾಡಿದ್ದಾರೆ, ಇದು ಮಧ್ಯಮ ವರ್ಗ ಮತ್ತೆ ಸಾಮಾನ್ಯ ಜನರಿಗೆ ಮಾತ್ರ. ಈಗ ಕರ್ನಾಟಕ ಹೇಳಿ, ಈ ರಾಜಕಾರಣಿಗಳು ಏನು ಎಣಿಸುವುದಂತ ಹೇಳಿದರೆ, ಅವರು ಈ ಲೋಕಕ್ಕೆ ಬಂದದ್ದು ಸ್ವರ್ಗದಿಂದ ಕೆಳಗೆ ಬಿದ್ದದ್ದು, ತಾಯಿ ಹೊಟ್ಟೆಯಲ್ಲಿ ಉಟ್ಕೊಂಡು ಬಂದದಲ್ಲ. ಆದ ಕಾರಣ ಅವರಿಗೆ ಬೇರೆ ಕಾನೂನು, ನಮ್ಗೆ ಜನಸಾಮಾನ್ಯರಿಗೆ ಬೇರೆ ಕಾನೂನು. ಅದು ಬಿಡಿ, ಇಷ್ಟೆಲ್ಲ ಆಗುವಾಗ 1.5 ವರ್ಷದಿಂದ ನಮ್ಮ ಈ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇವರು ಆಟ ಆಡಿಕೊಂಡು ಮಕ್ಕಳ ಭವಿಷ್ಯವನ್ನೆಲ್ಲ ಗಡಿ ತೆಗ್ದಾರಲ್ಲ ತಾರನಾಥ್. ನಾನ್ ಮೊನ್ನೆ ನಾನ್ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದೆ, ಇವರು ಇಂಥ ವಿದ್ಯಾರ್ಥಿ ಮಕ್ಕಳ ಭವಿಷ್ಯವನ್ನು ಹೀಗೆ ಹಾಳು ಮಾಡಿ ಬಹುಶಃ ರಾಜಕಾರಣಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತೇಳಿ. ಅಂದ್ರೆ ನಮ್ಮ ರಾಜಕಾರಣಿಗಳಿಗೆ ವಿದ್ಯೆ ಇಲ್ಲ, ಆದಷ್ಟು ಸಾವಿರಾರು ಮಂದಿ ಯಾವ ರಾಜಕಾರಣಕ್ಕೆ ಸೇರುವುದು ತಾರನಾಥ್? ಸಾವಿರಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಅದೇ ನಾನು ಹೇಳಿರುವಂತದ್ದು, ಸಾಮಾನ್ಯವಾಗಿ ಈಗ ಯಾವುದೇ ಜಿಲ್ಲಾಡಳಿತ 100 ಜನಕ್ಕಿಂತ ಹೆಚ್ಚು ಇರುವಂತ ಸಮಾವೇಶ ಏನೋ ಗ್ಯಾದರಿಂಗ್ಗೆ ಅವಕಾಶ ಕೊಡುವುದಿಲ್ಲ. 100 ಜನಕ್ಕಿಂತ ಹೆಚ್ಚು ಇರುವಂತ ಗ್ಯಾದರಿಂಗ್ಗೆ ಅವಕಾಶ ಕೊಡುವುದಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಯಾವ ನೆಲೆಯಲ್ಲಿ ಜನವನ್ನು ಸೇರಿಸಿ ಈ ರೀತಿಯ ಮೆರವಣಿಗೆ, ಯಾತ್ರೆ, ಸಮಾವೇಶ ನೋಡಿ,
ಈಗ ಈ ಬರೀ ಬಿಜೆಪಿ ಪಕ್ಷ ಆಳುವ ಪಕ್ಷ ಮಾಡ್ತೇನೆ ಹೇಳಿದ್ದಾರೆ. ಇಲ್ಲ, ಕಾಂಗ್ರೆಸ್ ಕೂಡ ಮಾಡಿದೆ. ಕೋರ್ಟಿಗೆ ಹೋಗ್ಬಹುದು. ಕಾಂಗ್ರೆಸ್ ಕೂಡ ಸಮಾವೇಶ ಮಾಡಿದೆ ರಾಯಚೂರಿನಲ್ಲಿ ನಿನ್ನೆ ದಿವಸ. ಜನತಾದಳ ಕೂಡ ಎಲ್ರು ಮೂವರು ಕೂಡ. ಈಗ ನಾವು ಸಾಮಾನ್ಯ ಜನರೇ ಇವರ ಮೇಲೆ ನಾವು ಕೋರ್ಟಿಗೆ ಒಂದು ದಾವೆ ಹೂಡಬೇಕಾಗ್ತದೆ. ಎಲ್ಲ ದಾಖಲೆಗಳನ್ನು ಇಟ್ಕೊಂಡು ಈ ಈ ಶಾಲಾ ವಿದ್ಯೆಯ ಬಗ್ಗೆ ಹಾಳಾದದರ ಬಗ್ಗೆ ಯಾವ ಪೇರೆಂಟ್ಸ್ ಕೂಡ ಹೆಚ್ಚಿನವರು ಮಾತಾಡುವುದಿಲ್ಲ. ಇದರ ಕಂಪ್ಯಾರಿಸನ್ ಮಾಡಿಕೊಂಡು ಕೋರ್ಟಿಗೆ ಹೋಗ್ಲಿ ಪೇರೆಂಟ್ಸ್ನವರು. ಹೇಳಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಇದು ಏನು ನಮ್ಮ ಭವಿಷ್ಯವನ್ನು ಹಾಳು ಮಾಡಿ ಹಾಕಿದ್ದಾರೆ ಅಂತೇಳಿ ಈ ರಾಜಕಾರಣಿಗಳು. ಹೌದು ಹೌದು ಸರಿಯಲ್ಲ ಸಾರ್ನಾಥ್. ಹೌದು ಹೌದು ಇಲ್ಲಿ ಪೇರೆಂಟ್ಸು ಮಾತಾಡುದಿಲ್ಲ, ಜನಸಾಮಾನ್ಯರು ಮಾತಾಡುದಿಲ್ಲ. ಹೇಳಿದರೆ ಇದರ ಅರ್ಥ ಏನು? ಶಾಲೆಗಳನ್ನು ಆರಂಭಿಸುವ ವಿಚಾರದಲ್ಲಿ ಕಳೆದ 2 ತಿಂಗಳಿಂದ ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇವತ್ತು ನಾಳೆ ಮತ್ತೊಮ್ಮೆ ಇನ್ನೊಮ್ಮೆ ಅಂತ. ಈಗ ಅಂತಿಮವಾಗಿ ಏನೋ ಮುಂದಿನ ವಾರ 23ನೇ ತಾರೀಕಿಗೆ ಓಪನ್ ಅನ್ನೋದನ್ನು ಸರ್ಕಾರ ಹೇಳಿದೆ. ಆದರೆ ಶಿಫ್ಟ್ ವೈಸ್ 50% ಪಾರ್ಟಿಸಿಪೇಷನ್ ಮಕ್ಕಳದು. ಮತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಇಲ್ಲ, ಮಕ್ಕಳಿಗೆ ಇಲ್ಲ ಅಂತ. ಈಗ ರಾಜಕೀಯ ಸಮಾವೇಶದಲ್ಲಿ ಭಾಗವಹಿಸುವವರೆಲ್ಲ ಪೋಷಕರೇ ಅಲ್ವಾ ಅವರು? ಇವರಿಗೆ ಬಿಸಿ ತಾಗ್ಬೇಕಾದ್ರೆ ಇವರ ಮೇಲೆ ಕ್ರಿಮಿನಲ್ ದಾವೆ ಹೂಡಬೇಕು, ಎಲ್ಲ ಸಾಕ್ಷಿ ಸಮೇತ. ಹಲೋ, ಕ್ರಿಮಿನಲ್ ದಾವೆ ಹೂಡಬೇಕಂತ ನೀವು ಹೇಳ್ತಾ ಇದ್ದೀರಿ? ಹೌದು. ಇಲ್ದಿದ್ರೆ ನಾನು ಹೇಳುವುದಾದ್ರೆ ಇಲ್ದಿದ್ರೆ ಇವರಿಗೆ ಅದು ಅರ್ಥ ಆಗುದಿಲ್ಲ. ನಮ್ಮ ಕಾನೂನು ಹೇರುವವರು, ನಮ್ಮ ಸರ್ಕಾರ ನಡೆಸುವವರು, ನಮ್ಮ ಆಡಳಿತ ನಡೆಸುವವರು ಇವರಿಗೆ ಬಿಲ್ಕುಲ್ ಇದು ತಲೆಗೆ ಹೋಗುದಿಲ್ಲ. ಯಾರಾದರೂ ಸಾಮಾಜಿಕ ಹೋರಾಟಗಾರರು, ಈಗ ಕರ್ನಾಟಕ ಒಂದು ಹೊಸ ಪಕ್ಷ ಬಂದಿದೆ, ನಮ್ಮ ಆಮ್ ಆದ್ಮಿ ತರ, ಅವನು ನಮ್ಮ ರೆಡ್ಡಿ ಅವರದು. ಅವರಾದ್ರೂ ಒಂದು 2 ಕೇಸ್ ಹಾಕಿ ಬಿಡ್ಲಿ ಇವರ ಮೇಲೆ. ಕರ್ನಾಟಕ ರಾಷ್ಟ್ರೀಯ ಪಕ್ಷ ಹೌದು. ಇಲ್ದಿದ್ರೆ ಇವರಿಗೆ ಆಗುದಿಲ್ಲ ಸಾರ್ನಾಥ್. ಇದು ಕನ್ನಡದಲ್ಲಿ ಗಾದೆ ಇದೆ, ಬಿಸಿ ಆಗದೆ ಬೆಣ್ಣೆ ಕರಗದು. ಈಗ ಬಿಸಿ ಮಾಡ್ಬೇಕಾಗಿದೆ ಯಾರಾದ್ರೂ ಕೂಡ. ಬಿಸಿಯಾಗದೆ ವೈರಸ್ ಕೂಡ ಕರಗದು. ಕೋವಿಡ್ ವೈರಸ್ ಕೂಡ ಬಿಸಿಯಾಗದೆ ಕರಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ಅದೇ ಈಗ ಇವರು ಸೇರುವಲ್ಲಿ ಇವರು ವೈರಸ್ ಇಲ್ಲದ ರೀತಿಯಲ್ಲಿ ಇವರು ಸೇರ್ತಾರಲ್ಲ. ನಿನ್ನೆ ಬಂದೂಕು ಸಿಡಿಸಿದ್ದು ವೈರಸ್ ಅನ್ನು ಸಂಪೂರ್ಣವಾಗಿ ಓಡಿಸ್ಲಿಕ್ಕೆ. ಈಗ ಬಂದೂಕು ಸಿಡಿಸಿದವರ ಮೇಲೆ ಏನೋ FIR ದಾಖಲಿಸಿದ್ದಾರೆ. ಬಟ್ ಪ್ರಶ್ನೆ ಅದು ನಾಟಕ ತಾರ್ನಾಥ್. ಈಗ ಪ್ರಶ್ನೆ ಅದು ನಾಟಕ. 2 ದಿವಸದಲ್ಲಿ ಹೊರಗೆ ಬರ್ತಾರೆ ಅವರು. ಈಗ ರಾಜಕೀಯ ಸಮಾವೇಶಗಳು ಅನ್ನು ನಾವು ನಡೆಸಬಹುದು, ಆದರೆ ಜನಸಾಮಾನ್ಯರು ಮದುವೆ ಕಾರ್ಯಕ್ರಮಗಳನ್ನು ನಡೆಸುವಾಗಿಲ್ಲ. ನಿನ್ನೆ ಅಲ್ಲಿ ಸೇರಿದ ಜನ ಇವರು ಈ ಚಿಂಚನಸೂರೆಲ್ಲ ಇವರು ಸೇರಿಸಿದ ಜನ 1,000 ಮರಣದಷ್ಟು ಮತ್ತೆ 2,000 ಮದುವೆ ಅಷ್ಟಿದ್ದು ಜನ ಅಲ್ಲಿ. ಈಗ ಸರ್ಕಾರ ಇದಕ್ಕೊಂದು ಸ್ಪಷ್ಟಪಡಿಸಬೇಡವಾ? ಸಾರ್ವಜನಿಕರಿಗೆ ಇರುವಂತ ಕೋವಿಡ್ ಮಾರ್ಗಸೂಚಿಗಳು ಯಾವುದು? ರಾಜಕೀಯ ಸಮಾವೇಶಗಳಿಗೆ ಇರುವಂತ ಮಾರ್ಗಸೂಚಿ ಬೇರೆ ಇದ್ದರೆ ಅದನ್ನಾದ್ರೂ ಹೇಳ್ಬೇಕಲ್ವಾ ಸರ್ಕಾರ? ಏನಿಲ್ಲ ಸಾರನಾಥ್ರವರೇ, ಆ ಮಹಮ್ಮದ್ ಬಿನ್ ತುಗ್ಲಕ್ ಅಂತ ಹೇಳಿದ್ದ, ಅವನಿಗೆ ಸ್ವಲ್ಪ ಆದರೂ ಮೆದುಳಿತ್ತು. ಆ ತುಗ್ಲಕ್ಕಿಗೆ ಇದು ತುಗ್ಲಕ್ ದರ್ಬಾರ್ಗಿಂತ ಕಡೆ ಆಗಿದೆ ಇವರದು ಈಗ ಆಳ್ವಿಕೆ. ಮತ್ತೆ ಏನ್ ಹೇಳುದು? ಥ್ಯಾಂಕ್ ಯು. ಮತ್ತೆ ಏನ್ ಹೇಳುದು ಹೇಳಿ? ಏನು ಹೇಳಕ್ಕೆ ಸಾಧ್ಯನೂ ಇಲ್ಲ. ಏನಿಲ್ಲ, ಸಾಧ್ಯವಿಲ್ಲ. ಇವರಿಗೆ ಕೇಸ್ ಹಾಕುವುದೊಂದು ಬಿಟ್ಟು ಬೇರೆ ದಾರಿಯೇ ಇಲ್ಲ. ಥ್ಯಾಂಕ್ ಯು.